ಚಂದ್ರಕಲಾ ದೀಪಕ್ ರಾವ್ ಅವರು ಕೂಡ ಈ ಸಂಸ್ಥೆಯ ಒಬ್ಬರು ಟ್ರಸ್ಟಿ. ಮೊಟ್ಟ ಮೊದಲನೇದಾಗಿ ವಿಶೇಷ ಮಕ್ಕಳೆಂದರೆ ದೇವರ ಮಕ್ಕಳು ಅಂತ ದೇವರ ಮಕ್ಕಳನ್ನು ಮುಂದಿಟ್ಟುಕೊಂಡು ಈ ಒಂದು 17 ವರ್ಷದ ಒಂದು ವಾರ್ಷಿಕೋತ್ಸವವನ್ನು ಮಾಡಿದಂತಹ ನಮ್ಮ V4 ತಂಡದ ಸರ್ವ ಸದಸ್ಯರಿಗೂ ನಾನು ಅಭಿನಂದನೆ ಹಾಗೂ ಮನದಾಳದ ಒಂದು ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ವಿಶೇಷ ಮಗುವಿನ ವಿಷಯ ಮಾತಾಡುವುದಂದರೆ ಕಳೆದ 28 ವರ್ಷದಿಂದ ನಾನೊಂದು ವಿಶೇಷ ಮಗುವಿನ ಒಡನಾಡಿಯಾಗಿದ್ದೇನೆ, ತಾಯಿಯಾಗಿ. ಹಾಗೆ ನಾನು ನನ್ನ ಆಸಕ್ತಿ ಈ ವಿಶೇಷ ಮಕ್ಕಳಿಗೆ ಏನಾದರೊಂದು ಮಾಡಬೇಕೆನ್ನುವ ಹಂಬಲ ತುಡಿತ ನನ್ನ ಮನಸ್ಸಲ್ಲಿ ಯಾವಾಗಲಿತ್ತು. ಪ್ರತಿಯೊಂದು ಶಾಲೆಯಲ್ಲಿ ಕೂಡ ವಿಶೇಷ ಮಕ್ಕಳಿಗೋಸ್ಕರ ನಾನು ಅನೇಕ ಪ್ರೋಗ್ರಾಮ್ ಅಂದರೆ ಅನೇಕ ಪ್ರೋಗ್ರಾಮ್ ಅವರೊಟ್ಟಿಗೆ ನಾನು ಕೈ ಜೋಡಿಸಿದ್ದೇನೆ. ಇತ್ತೀಚೆಗೆ ಆರಂಭವಾದಂತಹ ಒಂದು ಐಕ್ಯಂ ಸೆಂಟರ್ನಿಂದ ಅವರು ಕಸ್ತೂರಿ ಮೇಡಮ್ ನನ್ನ ಈ ಎಲ್ಲ ಆ್ಯಕ್ಟಿವಿಟೀಸ್ ನೋಡಿ ನಮ್ಮ ಸಂಸ್ಥೆಗೆ ಬನ್ನಿ, ನಮ್ಮೊಟ್ಟಿಗೆ ಕೈ ಜೋಡಿಸಿ ಎಂದು ಅವರು ನಮ್ಮನ್ನು ಆ ಸಂಸ್ಥೆಯೊಂದಿಗೆ ಈಗ ನಾನು ಟ್ರಸ್ಟಿ ಆಗಿದ್ದೇನೆ. ಒಂದು ಮಾತನ್ನು ನಾನಿನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷ ಮಗುವಿಗೆ ಯಾವುದೇ ರೀತಿಯ ಅನುಕಂಪ ಬೇಡ, ಅವರನ್ನು ಆದರಣದಿಂದ ನೋಡಿಕೊಳ್ಳಿ, ಅವರಿಗೆ ಪ್ರೋತ್ಸಾಹಿಸಿ, ಅವರಲ್ಲಿದ್ದ ಏನು ಸುಪ್ತ ಪ್ರತಿಭೆ ಉಂಟು ಅದನ್ನು ಹೊರಗೆ ತಂದು ಅವರನ್ನು ಬೆನ್ನು ತಟ್ಟುವಂತಹ ಕೆಲಸ ಮಾಡಿ. ಅದುವೇ ಒಂದು ಸಮಾಜ ಅವರ ತಾಯಂದಿರಿಗೆ, ಅವರ ಪೋಷಕರಿಗೆ ಹಾಗೂ ಆ ಮಕ್ಕಳಿಗೆ ಕೊಡುವಂತಹ ಒಂದು ಬಹುಮಾನ ಅಂತ ನಾನು ಎಣಿಸ್ತೇನೆ. ನನಗೆ ತರ್ನಾಥ್ ಸರ್ ಒಂದು ನಿನ್ನೆ ವಾರ್ಷಿಕೋತ್ಸವವನ್ನು ಈ ಮಕ್ಕಳಿಗೆ ನಾನು ಡೆಡಿಕೇಶನ್ ಮಾಡ್ತೇನೆ ಅಂತ ಹೇಳುವಾಗ ನನಗೆ ಒಂದು ಅಂದರೆ ತುಂಬ ಖುಷಿಯಾಯಿತು. ಅವರಿಗೆ ಮಾಡಬೇಕಾದ್ರೆ ಅನೇಕ ಪ್ರೋಗ್ರಾಮನ್ನು ಮಾಡ್ಬೋದಿತ್ತು, ಬಟ್ ಅವರ ಒಂದು ಮನಸ್ಸಲ್ಲಿದ್ದ ಅವರ ಈ V4 ಚಾನಲ್ ಸಂಸ್ಥೆಯ ಅವರ ಬಗ್ಗೆ ಇದ್ದ ಕಾಳಜಿಯನ್ನು ಒಂದು ತೋರಿಸ್ತದೆ. ಈಗ ಒಂದು ಇದು ಬಿಗಿನಿಂಗ್, ಇನಿಷಿಯಲ್. ಇವರು ಇಂಥ ಮಾಡಿದಂಥ ಪ್ರೋಗ್ರಾಮನ್ನು ಎಷ್ಟೋ ಜನ ನೋಡ್ತಾರೆ TV ಮಾಧ್ಯಮದ ಮುಖಾಂತರ. ನಾಳೆ ಬಹುಶಃ ಈ ಮಕ್ಕಳ ಮೇಲೆ ಬೇರೆಯವರು ಅಂದರೆ ನೋಡುವಂಥ ಈಗ ದೃಷ್ಟಿಕೋನ ಬದಲಾಗಿದೆ. ಬಹುಶಃ ನಾಳೆಯಿಂದ ಎಲ್ಲ ಕಡೆಯೂ ಈ ಮಕ್ಕಳನ್ನು ನೋಡುವಂತಹ, ಈ ಮಕ್ಕಳಿಗೆ ಪ್ರೋತ್ಸಾಹ ಮಾಡುವಂಥ ಒಂದು ದೃಷ್ಟಿಕೋನ ಬದಲಾಯಿಸಲು ಇದೊಂದು ನಾನು ಎಣಿಸಿದೆ ಪ್ರೇರೇಪ ಅಂತ ಹೇಳಿ ಭಗವಂತನು ದೇವರು ಎಲ್ರಿಗೆ ಒಳ್ಳೇದು ಮಾಡಲಿ ಅಂತ ಇನ್ನೂ ಎತ್ತರಕ್ಕೆ ಈ ಸಂಸ್ಥೆ ಬೆಳೆಯಲಿ ಅಂತ ನಾನು ಆಶಿಸ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ.